ಉಳ್ಳಾಲ ಕ್ಷೇತ್ರ ವ್ಯಾಪ್ತಿಯ ಗ್ರಾಮೀಣ ರಸ್ತೆಯ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡುವ ಮೂಲಕ ಎಲ್ಲಿಯೂ ತಾರತಮ್ಯವಾಗದ ರೀತಿಯಲ್ಲಿ ಯಾರ ಮನಸ್ಸಿಗೂ ನೋವಾಗದಂತೆ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲಾಗುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಅವರು ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೂ ಹಾಕುವಲ್ಲಿನಿಂದ ಕಣಂತೂರು ತೊಡಕಿನಕಲ್ ದೇವಸ್ಥಾನದವರೆಗೆ ಸಂಪರ್ಕಿಸುವ ರಸ್ತೆ 30 ಲಕ್ಷ ರೂಪಾಯಿ ಅನುದಾನದಲ್ಲಿ ನಡೆಯಲಿರುವ ಡಾಮರೀಕರಣ ಮತ್ತು ಅಗಲೀಕರಣ ಕಾಮಗಾರಿಗೆ ಕಣಂತೂರಿನಲ್ಲಿ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು. ಇವತ್ತು ವರ್ಷ ನಮ್ಮ ಪಾವೂರಿನ ದೇವಂದೆ ಭಟ್ಟ ದೇವಸ್ಥಾನ ಐತಿಹಾಸಿಕ ಪ್ರಸಿದ್ಧವಾದ ಇವತ್ತು ಅಲ್ಲಿ ಕೂಡ ಬಹಳಷ್ಟು ಜನ ಸಮಿತಿಯಲ್ಲಿ ಯಾರು ಬಹಳಷ್ಟು ಜನ ಇದ್ದು ಎಲ್ಲ ಮಾತು ಕೊಟ್ಟು ಹೋಗಿದ್ರು. ಆದರೆ ಅಲ್ಲಿಗೆ ಮತ್ತೆ ನಾನೇ 50 ಲಕ್ಷ ಇಟ್ಟು ಈಗ ಅತ್ಯುತ್ತಮವಾದ ಕಾಂಕ್ರೀಟೀಕರಣ ರಸ್ತೆ ಇವತ್ತು ನಿರ್ಮಾಣ ಆಗುವಂಥದ್ದು. ನಮ್ಮ ಆಮ್ಲಮುಗನ ಕೊಟ್ಟರೆ ಗೊತ್ತು ದೇವಸ್ಥಾನ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಗದ್ದೆಯಲ್ಲಿ ಬಹುಶಃ ಪ್ರತಿಯೊಂದು ವರ್ಷ ಕೂಡ ಒಬ್ಬರು ಇಬ್ಬರು ನೀರಲ್ಲಿ ಮುಳುಗಿ ಸಾಯುವಂಥ ಪರಿಸ್ಥಿತಿ ಇತ್ತು. ಕೊಟ್ಟರೆ ಗೊತ್ತು ಆಮ್ಲಮುಗ ಗ್ರಾಮದ್ದು. ಅಲ್ಲಿಗೆ ಇಡೀ ಒಂದು ಬ್ರಿಡ್ಜೇ ಸಪ್ರೇಟ್ ಮಾಡಿ ಮತ್ತೆ 1 ಕೋಟಿ ರೂಪಾಯಲ್ಲಿ ದೇವಸ್ಥಾನ ಕೂಡ ಇವತ್ತು ನಾವು ಕಂಪ್ಲೀಟ್ ಆಗಿ ನಾವು ಇವತ್ತು ಕಾಂಕ್ರೀಟೀಕರಣಗೊಳಿಸುವಂಥ ಒಂದು ವಿಚಾರ ಇವತ್ತು ಆಗಿದೆ. ಮೊನ್ನೆ ನಾಗಮಂಡಲ ನಡೆದಂಥ ಕುಂಪಾಳದ ಕೂಡ ಇವತ್ತು ಅಲ್ಲಿಗೆ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ನಾವಿವತ್ತು ಅನುದಾನ ಇಟ್ಟಿದ್ದೇವೆ. ಸೊ ದೇವರ ವರ್ಷ ನನ್ನ ಕ್ಷೇತ್ರದ ಎಲ್ಲ ಮಸೀದಿಗೆ, ಚರ್ಚ್ಗಳಿಗೆ ಮತ್ತು ನಮ್ಮ ದೇವಸ್ಥಾನಗಳಿಗೆ ಇವತ್ತು ನನ್ನಿಂದಲೇ ಒಂದು ಕೆಲಸವನ್ನು ಬಂದು ನಿಮ್ಮ ಆಶೀರ್ವಾದ ಮೂಲಕ ಇವತ್ತು ನಾನು ಜನಪ್ರಿಯವಾಗಿ ನಿಂತು ನನ್ನಿಂದಲೇ ಇವತ್ತು ಮಾಡಿಕೊಟ್ಟು ನನಗೆ ದೇವರು ಕೊಟ್ಟಂಥ ವಿಶೇಷವಾದ ಒಂದು ವರ ಅಂತ ನಾನು. ಜಿಲ್ಲಾ ಪಂಚಾಯತ್ ಸದಸ್ಯೆ ಮಮತಾ ಡಿಎಸ್ ಗಟ್ಟಿ ಮಾತನಾಡಿ, ನುಡಿದಂತೆ ನಡೆದಿರುವ ಸಚಿವರ ನಡೆಯಿಂದ ರಾಜ್ಯದಲ್ಲೇ ನಂಬರ್ 1 ಅನಿಸಿಕೊಂಡಿದ್ದಾರೆ. ಗ್ರಾಮೀಣ ಪ್ರದೇಶದ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ನೀಡುತ್ತಾ ಬಂದಿರುವ ಅವರು ಕಣಂತೂರು ರಸ್ತೆಗೆ ವಿಶೇಷ ಅನುದಾನದ ಮೂಲಕ ಅಭಿವೃದ್ಧಿ ಕಾಮಗಾರಿಗೆ ಮುಂದಾಗಿದ್ದಾರೆ ಎಂದರು. ಮಾನ್ಯ ಸಚಿವರಾಯನಂಚಿನ ಯುಟಿ ಖಾದರ್ ಪಂಡಿಲೆಕನೆ ಈ ರಸ್ತೆಗೆ 30 ಲಕ್ಷ ದೀದ್ ಇನ್ನು ಶಿಲಾನ್ಯಾಸ ಮಂತದು ಇನ್ನು ಕಡೆ ಪಂಡಿರ್ ಎಂಕ್ಲ ಏಪ್ರಿಲ್ 10ಕ್ಕೆ ಜಾತ್ರೆ ಶುರು ಆಪುಂಡು ಐಕ್ ದುಂಬು ಆವೊಂದು ಅಂಚಾದ್ ಇನಿ ಇಂಜಿನಿಯರ್ನ ಕಾಂಟ್ರಾಕ್ಟ್ ನಕ್ಲೆಲ್ಲ ಲೆಫ್ಟ್ ಅದು ಐತ ಉಲಾಯ್ಡೆ ಇನಿ ಆಯ್ನಾತ್ ಒಂಜಿ ತಿಂಗಳದ ಉಲಾಯ್ಡೆ ಈ ರಸ್ತೆನ ಸಮಾಜಕ್ಕೆ ಅರ್ಪಣೆ ಮನ್ಪುನಂಚಿನ ಕೆಲಸನ ಮಾನ್ಯ ಮಂತ್ರಿಲು ಬತ್ತದು ಮನ್ಪುರನ್ ಪನ್ಪುನ ಒಂಜಿ ವಿಶ್ವಾಸದ ನೆಲೆಟ್ ಇನಿ ಮಾತೆರೆಗಳ ವಿಶ್ವಾಸ ಆತನು ಆ ದೇವೇರ್ನ ಆಶೀರ್ವಾದಡ್ ಇನಿ ಜನಕುಲು ಮತ ಕೊರ್ನಾಗ ಒಂಜಿ ವಿಶ್ವಾಸ ದೀಪೇರು ಎಂಕಲ ಮಿತ್ ಏರೆಗೂ ಓಟು ಕೊರ್ಂಡ ಕೆಲಸ ಮನ್ಪೇರು ಅಂಚಾದ್ ಜನಕುಲ್ನ ಮತನ ವಿಶ್ವಾಸಕ್ಕೆ ದೆತ್ತೊಂದು ಐನ ಕೆಲಸದ ಮುಖಾಂತರ ಪರಿವರ್ತನೆ ಮಂತೊಂದು ಜನಕುಲ್ನ ಆಶೀರ್ವಾದನ ಏಪಲ ದೀನಂಚಿನ ಎಂಕ್ಲ ಪ್ರೀತಿದ ಶಾಸಕರೈನ ಯುಟಿ ಖಾದರ್ರಿಗೆ ಈ ಕ್ಷೇತ್ರದ ಜಿಲ್ಲಾ ಪಂಚಾಯತ್ನ ಸದಸ್ಯಾದ ಊರ್ದಕಲ ಪರವಾದ ಕೃತ್ಪೂರಕವಾಯಿನಂಚಿನ ಅಭಿನಂದನೆಗಳನ್ನ ಸಲ್ಲಿಸ ಒಂದು ದೇವರ ಅರೆಗೆ ಏಪಲ ನನಲ ಮಲ್ಲ ಸ್ಥಾನ ಕೊರಡು. ಈ ಸಂದರ್ಭ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಕಾಜ್ಪಾ, ಕಣಂತೂರು ದೈವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಮಂಜು ಭಂಡಾರಿ, ದೇವಪ್ರಸಾದ್ ಪೊಯ್ಯಥಾಯ, ಕಣಂತೂರು ತೊಡುಕಿನಕರ್ ದೈವಸ್ಥಾನದ ಅರ್ಚಕರಾದ ರಾಜಗೋಪಾಲ್ ಭಟ್ ಮುಂತಾದವರು ಉಪಸ್ಥಿತರಿದ್ದರು.